ಹಸೆ ಮನೇಲಿ ಕೂರೋರ್ ಹೆಸರನ್ನ ಹಣೆ ಮೇಲ್ ಬರ್ದಿರ್ಬೇಕೋ ಬಾಲು. ಮೊದ್ಲೇ ಹೇಳಿದಿದ್ರೆ ಬಾಸಿಂಗ ಕೊಟ್ಟೋ ಬದಲು ಅವಳ ಹೆಸರನ್ನ ಹಣೆ ಮೇಲೆ ಬರ್ಕೊಂಡ್ಬಿಡ್ತಿದ್ನಲ್ಲ. ಪೆನ್ಸಿಲ್ ಕೊಡ್ಲಾ ಮಾವ? ಬೇರೆಯವ್ರೇನೋ ಹೆಂಗೋ ನಂಗೆ ಗೊತ್ತಿಲ್ಲ ಸರ್, ನಾನಂತೂ ಹಂಗಲ್ಲ. ಇದನ್ನ ನಾನು ಕೊನೆವರೆಗೂ ಒಂದ್ ದೊಡ್ಡ ಕಣ್ಣೀರ್ ಹಾಕ್ದಂಗ್ ನೋಡ್ಕೊಂತೀನಿ ಸರ್. ಏನ್ ಮಾಡ್ತೀಯಾ? ಒಂದ್ ಲೋಟ ಹಾಕೊಂಡು ಕಣ್ಣೀರ್ ತುಂಬಿಕೊಳ್ತೀಯ? ನಿಮ್ ಕ್ಲಾಸ್ ಅಲ್ಲಿ ನೀವೇ ರ್ಯಾಂಕ್ ಸ್ಟೂಡೆಂಟ್ ಅನ್ಸುತ್ತೆ. ಹಾಗೇನಿಲ್ಲ, ಆವರೇಜ್ 70% ತಗೋತಿದ್ದೆ. 100ಕ್ಕೆ 90 ಮಾರ್ಕ್ಸ್ ಬಂದ್ರು 10 ಮಾರ್ಕ್ಸ್ ಕಮ್ಮಿ ಆಯ್ತು ಅಂತ ಅವಳು ಹುಡುಗಿರ್ ಮಧ್ಯೆ ಅಲ್ಲೊಬ್ಳು 70 ಮಾರ್ಕ್ಸ್ಗೆ ಖುಷಿ ಪಡ್ತಾ ಇದ್ಲು. ನಾನ್ ಕಂಪ್ಯೂಟರ್ ಕ್ಲಾಸ್ ಹೋಗ್ಬೇಕಾದ್ರೆ ನಿಮ್ ತರಾನೇ ಒಬ್ರು ಬರ್ತಿದ್ರು. ಹ್ಞೂ ಮೇಡಮ್, ನಾನು ಹೋಗ್ತಿದ್ದೆ. ಹಾಗಾದ್ರೆ ನಿಮ್ಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಎಲ್ಲ ಗೊತ್ತು? ಹ್ಞೂ, ನಮ್ಮಮ್ಮ ಇವಾಗ್ಲೂ ಸರ್ಫ್ ಎಕ್ಸೆಲ್ ಹಾಕಿ ಬಟ್ಟೆ ಒಗೆಯೋದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ. ಇನ್ನೂ ಈ ರೀತಿ ವಿಡಿಯೋ ಹಾಕ್ತಿರ್ತೀನಿ. ಎಲ್ಲ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.